ಪದ್ಮವಾಸಂ ರವಿಪುತ್ರಂ ಯಮಗ್ರಜಂ ಛಾಯಮಾರ್ತಾಂಡ ಸಂಭೂತಂ ಶನೈಶ್ವರ್ಯಂ ಮಹಾಮ್ಯಹಂ ಅಂತ ಹೇಳುವ ಹಾಗೆ ಶನೀಶ್ವರ ದೇವರು ನವಗ್ರಹಗಳಲ್ಲಿ ವಿಶಿಷ್ಟವಾದ ಶನೈ ಅಂದರೆ ನಿಧಾನವಾಗಿ ಚಲಿಸುತ್ತಾ ಒಂದು ಮನೆಯಲ್ಲಿ 2.5 ವರ್ಷಗಳ ಕಾಲ ಇದ್ದು 7.5 ವರ್ಷದಲ್ಲಿ ತನ್ನ ಜೀವನದ ಒಂದು ಮಾನವನಿಗೆ ಧಾರ್ಮಿಕ ಕ್ರಿಯೆ ನಡೆಸದವನಿಗೆ ಎಲ್ಲ ರೀತಿಯ ಕಷ್ಟ ದುಃಖ ದುಮ್ಮಾನಗಳನ್ನು ಮತ್ತು ಅಸಹನೆ ಹಾಗೂ ಸಂಸಾರದ ಜಂಜಾಟಗಳ ಎಲ್ಲ ದುಃಖಗಳನ್ನು ಕೊಡ್ತಾನೆ. ಆದರೆ ಯಾರು ಪ್ರತಿನಿತ್ಯ ಭಗವಂತನ ಧ್ಯಾನ, ಭಗವಂತನ ಪೂಜೆ, ಭಗವಂತನ ಸ್ತುತಿ, ದಾನ ಧರ್ಮ ದಯೆ ಅನುಕಂಪ ಕರುಣೆ, ಪ್ರಾಣಿ ಪಶು ಪಕ್ಷಿ ಮತ್ತು ಈ ಜಗತ್ತಿನ ಎಲ್ಲ ಚರಾಚರ ಜೀವಿಗಳ ಬಗ್ಗೆ ಕರುಣೆ ಮತ್ತು ಅನುಕಂಪವನ್ನು ತೋರಿಸುತ್ತಾರೋ ಅಂಥವರಿಗೆ ಶನೀಶ್ವರರು ಯಾವುದೇ ರೀತಿಯ ಪೀಡೆಯನ್ನು ಕೊಡುವುದಿಲ್ಲ. ಇಂಥ ಒಂದು ವಿಶಿಷ್ಟವಾದಂಥ ಕತೆ ಆಧ್ಯಾತ್ಮ ಜಗತ್ತಿನ ವಿಸ್ಮಯ ಲೋಕದಲ್ಲಿ ಅಡಗಿದೆ. ಹಾಗಾಗಿ ಬೋರ್ಗುಡ್ಡೆಯ ಸತ್ಯನಾರಾಯಣ ದೇವಸ್ಥಾನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬೋರ್ಗುಡ್ಡೆ ಘಟಕದಲ್ಲಿ ಈ ವರ್ಷ 10ನೇ ವರ್ಷದ ದಶಮಾನೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ಮನೆಯಲ್ಲಿ ಸಂಸ್ಕಾರಿತವಾದಂಥ ಸಂಸ್ಕಾರದ ಕುಟುಂಬಗಳು ತಯಾರಾಗಬೇಕು. ನಮ್ಮ ಸನಾತನ ಪರಂಪರೆಯ ಉಳಿವು ಸಂಸ್ಕಾರದಿಂದ ಮಾತ್ರ ಸಾಧ್ಯ ಅನ್ನುವ ಸತ್ಯವನ್ನು ಅರಿತಂಥ ಬೋರ್ಗುಡ್ಡೆಯ ಈ ಸತ್ಯನಾರಾಯಣ ದೇವಸ್ಥಾನದ ಭಜನಾ ಮಂಡಳಿ ಶನೀಶ್ವರ ಪೂಜಾ ಸಮಿತಿಯವರು ವಿಶೇಷವಾಗಿ ವಿವಿಧ ರೀತಿಯ ಅತಿಥಿ ಅಭ್ಯಾಗತರನ್ನು ಕರೆದು ಧಾರ್ಮಿಕ ಪೂಜೆ ಪುರಸ್ಕಾರಗಳನ್ನು ನಡೆಸಿ ಪ್ರತಿ ಧಾರ್ಮಿಕ ಸನಾತನಿ ವ್ರತ ಅಂದ್ರೇನು, ನಿಯಮ ಅಂದ್ರೇನು, ಪೂಜೆ ಅಂದ್ರೇನು, ನಮ್ಮಲ್ಲಿ ಜಾತಿ ಮತ ಭೇದಗಳಿರಬಾರ್ದು ಅನ್ನುವ ಭಾವನೆಯನ್ನು ಹೋಗಲಾಡಿಸುವುದಕ್ಕಾಗಿ ಸಾಮೂಹಿಕವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಆದರ್ಶ ಪುರುಷರಾದಂಥ ನಮ್ಮ ಹಿಂದಿನ ಆಚಾರ್ಯ ಕುಂದಕುಂದರ್ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ಶಂಕರಾಚಾರ್ಯ ಇರ್ಬೋದು, ನಾರಾಯಣ ಗುರುಗಳಿರ್ಬೋದು ಮತ್ತು ಇಲ್ಲಿ ಬಂದಂಥ ಎಲ್ಲ ಶ್ರದ್ಧಾ ಕೇಂದ್ರಗಳ ದೇಗುಲಗಳ ಧರ್ಮ ದೇವತೆಗಳಿರ್ಬೋದು. ಇವರೆಲ್ಲರೂ ಜಾತಿ ಭೇದವನ್ನು ದೂರ ಮಾಡಿ ಸನಾತನ ಪರಂಪರೆಯ ಏಕತೆಗಾಗಿ ಹೋರಾಡಿದ್ದಾರೆ. ಅದನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಸತ್ಯನಾರಾಯಣ ಪೂಜಾ ಸಮಿತಿಯವರು ನಡೆಸ್ತಾ ಇದ್ದಾರೆ. ಅದ್ಭುತವಾಗಿ ಮತ್ತು ಭಕ್ತಿಯಿಂದ ಶ್ರದ್ಧೆಯಿಂದ ಅನ್ನದಾನ ಮತ್ತು ವಿವಿಧ ರೀತಿಯ ಸಾಮಾಜಿಕ ಕೈಂಕರ್ಯಗಳನ್ನು ಹಮ್ಮಿಕೊಂಡು ನಡೆಸುವಂಥ ಈ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಶ್ರದ್ಧೆಯಿಂದ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮವು ಚಿಕ್ಕಯ್ಯ ಮಿಂಜಾಲು ಮನೆ ಬೋರ್ಗುಡ್ಡೆ ಇವರ ಅಧ್ಯಕ್ಷತೆಯಲ್ಲಿ ಸುರೇಖಾ ರಾಜ್ ಅವರ ದಿಕ್ಸೂಚಿ ಭಾಷಣದೊಂದಿಗೆ ಅಭ್ಯಾಗತರ ಪಾಲ್ಗೊಳ್ಳುವಿಕೆಯಿಂದ ಈ ಒಂದು 10ನೇ ವರ್ಷದ ಸತ್ಯನಾರಾಯಣ ಸಾಮೂಹಿಕ ಶನೀಶ್ವರ ಪೂಜೆಯು ಬೋರ್ಗುಡ್ಡೆ ಶ್ರೀ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಸತ್ಯನಾರಾಯಣ ತಂತ್ರಿ ಅರ್ಚಕರು ಇವರ ನೇತೃತ್ವದಲ್ಲಿ ಜರುಗುತ್ತದೆ. ಈ ಕಾರ್ಯಕ್ರಮಕ್ಕೆ ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಮತ್ತು ಮಹಾಮಾತೆ ಕುಷ್ಮಾಂಡಿನಿ ದೇವಿಯು ಸಕಲ ಸನ್ಮಂಗಲವನ್ನು ಉಂಟು ಮಾಡಲಿ. ಶನೀಶ್ವರ ದೇವರ ಈ ಸಾಮೂಹಿಕ ವ್ರತೋಪದೇಶದಲ್ಲಿ ಕುಳಿತಂಥ ಎಲ್ಲ ಧರ್ಮಬಂಧುಗಳಿಗೂ ಧಾರ್ಮಿಕ ಭಾವನೆ ಜಾಗೃತಿಯಾಗಲಿ. ಅವರಲ್ಲಿ ಬರತಕ್ಕಂಥ ಎಲ್ಲ ದುರಿತಗಳು ಮತ್ತು ದುಃಖಗಳು ದೂರ ಹೋಗಲಿ. ಶನೀಶ್ವರ ದೇವರ ಕೃಪೆಗೆ ಸರ್ವರು ಪಾತ್ರರಾಗಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳುವುದಕ್ಕೆ ತುಂಬ ಸಂತೋಷ ಪಡ್ತೇವೆ. ಜೈ ಬೋಲೋ ಭಾರತ್ ಮಾತಾ ಕಿ, ಸನಾತನ ಧರ್ಮ ಕಿ, ಅಹಿಂಸಾ ಧರ್ಮ ಕಿ, ವಿಶ್ವ ಧರ್ಮ ಕಿ.